ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನಿಮಗೆ ಸೇಮಿಗೆ ಉಸುಳಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಬನ್ನಿ ಹೋಗಿ ನೋಡೋಣ. 3 ಸ್ಪೂನ್ ತೆಂಗಿನೆಣ್ಣೆ ಹಾಕುತ್ತೇನೆ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ. ಬೆಳಿಗ್ಗೆ ಹೋಗ್ಲಿಕ್ಕಿದ್ರೆ ಎಲ್ಲ ಹೀಗೆ ಮಾಡಿಕೊಂಡ್ರೆ ನಮಗೆ ಸುಲಭ ಆಗ್ತದೆ. ಹೋಗುವಾಗ ಡಬ್ಬಿ ತುಂಬಿಸ್ಕೊಳ್ಳಿಕ್ಕೂ ಆಗುತ್ತೆ. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. ಮತ್ತು 1-2 ಕಾಯಿ ಮೆಣಸು ಮತ್ತು 1 ಟೊಮೆಟೊ. ಹೊರಡ್ತಾ ಇದು ರಪ್ಪ ಮಾಡಬಹುದು. ಅಂದರೆ ಸಾರು ಮಾಡಿಕೊಂಡು ಅದಕ್ಕೆ ಕಳೆದು ಹಾಕ್ಕೊಂಡು ಎಲ್ಲ ನಮಗೆ ಟೈಮ್ ಇರೋದಿಲ್ಲಲ್ಲ. ಸೇಮಿಗೆಗೆ ನಾವು ಮಾಡುವಾಗ ಉಪ್ಪು ಹಾಕಿರ್ತೇವಲ್ಲ, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ನೋಡಿ, ಇದು ಸಿಜುವನ್ ಸಾಸ್. ಇದು ನಾವು ಮಾಡ್ಕೊಂಡಿಟ್ರೆ ಫ್ರಿಡ್ಜಲ್ಲಿ 1 ವಾರದವರೆಗೆ ಇರ್ತದೆ, ಏನಾಗೋದಿಲ್ಲ. ಇದು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳುವ. ನಾನೊಂದು 2 ಸ್ಪೂನಷ್ಟು ಹಾಕ್ಕೊಳ್ತೇನೆ. ಸೋಯಾ ಸಾಸ್ ಹಾಕ್ತಿದ್ದೇನೆ. ಇದರಲ್ಲಿ ಹುಳಿ ಅಂಶ ಇರುತ್ತೆ. ಸ್ವಲ್ಪ ಹಾಕ್ಕೊಳ್ತೇನೆ, ಸಾಕು. ಒಂದು 1/2 ಸ್ಪೂನಷ್ಟು. ಇದಕ್ಕೆ ಲಿಂಬೆ ರಸ ಏನು ನಾವು ಹಾಕ್ತಾ ಇಲ್ಲ, ಇಷ್ಟೇ ಸಾಕಾಗುತ್ತೆ. ಅದೇನು ಹಾಕುವ ಅಗತ್ಯ ಬರುವುದಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ, ಅಂದರೆ ಅದು ಮಿಕ್ಸ್ ಆಗಲಿಕ್ಕೋಸ್ಕರ. ಈಗ ಕಾಯಿ ಹಾಕ್ಕೊಳ್ತಿದ್ದೇನೆ. ಅದು ಕಾಯಿ ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ನಾವು ತಿಂದು ಮತ್ತೇನು ಉಳಿದ್ರೆ ಏನಾದರೂ ಬರುವಾಗ ಹಾಳಾಗಬಾರ್ದಲ್ಲ, ಅದಕ್ಕೆ. ಈಗ ಬಿಡಿಸಿಟ್ಟುಕೊಂಡಂಥ ಸೇಮಿಗೆಯನ್ನು ಅದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸರಿ, ಚೆನ್ನಾಗಿ ಮಿಕ್ಸ್ ಆದರೆ ಕೆಳಗಿಟ್ಟುಕೊಂಡು ಕೂಡ ಮಾಡಬಹುದು, ಆದರೆ ನಾನು ಇದರಲ್ಲೇ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಹಾಗೆ ಬಿಡಿ ಬಿಡಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ರುಚಿಯೆಲ್ಲ ಚೆನ್ನಾಗಿರುತ್ತೆ. 1-2 ಇದ್ರೂ ಮಾಡಬಹುದು. 1 ಪೂಂಬೆ ಅಂತೇವೆ ನಾವು, 1 ಪೂಂಬೆ 2 ಪೂಂಬೆ. ನೋಡಿ, ಈಗ ರೆಡಿ ಆಯಿತು. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ತುಂಬ ನಮಗೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.